ಹಲೋ ನಮಸ್ಕಾರ ಗಾಯ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿರುವಂತಹ ಹೊಸ ಅಪ್ಡೇಟ್ಗಳನ್ನ ನಾನು ಕೊಡ್ತಾನೆ ಇರ್ತೀನಿ. ನೀವು ಆ ಇನ್ಸ್ಟಾಗ್ರಾಮ್ ನಲ್ಲಿರುವಂತಹ ಎಲ್ಲ ಅಪ್ಡೇಟ್ಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಆನಿಮೇಷನ್ ಟೆಕ್ಸ್ಟ್ ಅನ್ನ ಕೆಲವರೆಲ್ಲ ಹಾಕ್ತಿದ್ದಾರೆ. ಇನ್ನು ಕೆಲವರಿಗೆ ಶಾಕ್, ಇದ್ಯಾಗಪ್ಪ ಅವರು ಆನಿಮೇಷನ್ ಟೆಕ್ಸ್ಟ್ ಅನ್ನ ಹಾಕ್ತಿದ್ದಾರೆ, ಎಲ್ಲಾದ್ರೂ ವಾಟ್ಸಪ್ GB ವಾಟ್ಸಪ್ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರೂ GB ವಾಟ್ಸಪ್ ಇದೆಯಾ, ಅದ್ರಲ್ಲಿ ಎಲ್ಲಾದ್ರೂ ಆನಿಮೇಷನ್ ಬಿಟ್ಟಿದಾರಾ ಅಂತ ಹೇಳಿ ನೀವೆಲ್ಲ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ತಪ್ಪು. ಯಾಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಂತ ಇದೆ, ಬಟ್ ಆದ್ರೆ ಅದರಲ್ಲಿ ಈ ಆನಿಮೇಷನ್ ಟೆಕ್ಸ್ಟ್ ಯಾವಾಗ್ಲಿಂದನೂ ಇತ್ತು. ಬಟ್ ಆದ್ರೆ ಈಗ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಈ ಆನಿಮೇಷನ್ ಟೆಕ್ಸ್ಟ್ ಅನ್ನ ಬಿಟ್ಟು, ಈ ಆನಿಮೇಷನ್ ಟೆಕ್ಸ್ಟ್ ಮೊದಲಿಂದನೂ ಐಫೋನ್ ಯೂಸರ್ಸ್ಗೆ ಸಿಗ್ತಾ ಇತ್ತು, ಬಟ್ ಆಂಡ್ರಾಯ್ಡ್ ಯೂಸರ್ಸ್ಗೆ ಇದು ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆನಿಮೇಷನ್ ಟೆಕ್ಸ್ಟ್ ಅನ್ನ ಯಾವ ರೀತಿಯಾಗಿ ಮಾಡಬಹುದು ಮತ್ತು ನಿಮ್ಮ ಸ್ಟೋರಿಯನ್ನ ಇನ್ನೂ ತುಂಬಾ ಹೈಲೈಟ್ ಆಗಿ ಅಥವಾ ಬ್ರೈಟ್ ಆಗಿ ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ನಾನು ಹೇಳ್ಕೊಡ್ತೇನೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಹಾಗೆ ಆನಿಮೇಷನ್ ಟೆಕ್ಸ್ಟ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡಬಹುದು. ನನಗೆ ಬೇಜಾರಾಗಬಾರ್ದು ಅಂತ ಹೇಳಿದ್ರೆ ಫುಲ್ ನೋಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ಸ್ಟಾಗ್ರಾಮ್ ನಲ್ಲಿ ಆನಿಮೇಷನ್ ಟೆಕ್ಸ್ಟ್ ಅನ್ನು ನೀವು ಹಾಕಬೇಕು ಅಂತ ಹೇಳಿದ್ರೆ ಮೊದಲಿಂದಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಸ್ಟೋರಿ ಅಪ್ಲೋಡ್ ಮಾಡುವಂತ ಪ್ಲೇಸ್ ಗೆ ಬರಬೇಕು. ಅದಾದ ನಂತರ ನೀವು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅದಾದ ನಂತರ ನೀವು ಯಾವ ಸ್ಟೋರಿಯನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರು ಅದನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿ ಆದ ನಂತರ ನೀವು ಇಲ್ಲಿ ಏನ್ ಟೈಪ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಅದನ್ನ ಟೈಪ್ ಮಾಡಿ. ನಾನಿಲ್ಲಿ ಹೆಲೋ ಸಬ್ಸ್ಕ್ರೈಬರ್ಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಟೈಪ್ ಮಾಡ್ತೀನಿ. ಅದಾದ ನಂತರ ಇದನ್ನ ಈಗ ಮಾಮೂಲಾಗಿ ನಾವು ಯಾವ ರೀತಿಯಾಗಿ ಇದರಲ್ಲಿ ಮಾಮೂಲಾಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಯಾವ ರೀತಿ ಚೇಂಜ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಈ ರೀತಿ ಕ್ಲಿಕ್ ಮಾಡಿದಾಗ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಿತ್ತು. ಈಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅಲ್ಲಿ ಎ ಮೇಲೆ ಪಕ್ಕದಲ್ಲಿ 2 ಸ್ಟಾರ್ ಕಾಣ್ತಿದೆ ಅಲ್ಲ ಮೇಲೆ, ಆ ಸ್ಟಾರ್ ನ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಆನಿಮೇಷನ್ ತರ ಒಂದು ಸಿಂಬಲ್ ಇದೆ. ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಹಲೋ ಸಬ್ಸ್ಕ್ರೈಬರ್ಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಬಂತು. ನಿಮ್ಗೆ ಇದು ಕರೆಕ್ಟ್ ಆಗಿ ಗೊತ್ತಾಗಿರ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಅದು ಬ್ಯಾಕ್ ಗ್ರೌಂಡ್ ಬ್ಲಾಕ್ ಇದೆ. ಸೊ ಅದನ್ನ ನಾನು ಕಲರ್ ಚೇಂಜ್ ಮಾಡ್ತೇನೆ. ಈಗ ನೋಡಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾ ಹಲೋ ಸಬ್ಸ್ಕ್ರೈಬರ್ಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿ. ಅದರಲ್ಲೇ ನೀವು ಬೇರೆ ಬೇರೆ ರೀತಿ ಟೈಪಲ್ಲಿ ನೋಡಿದ್ರು ಅದರಲ್ಲೂ ಬೇರೆ ಬೇರೆ ರೀತಿಯಂಥ ಆನಿಮೇಷನ್ಸ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ತೋರಿಸ್ತೇನೆ, ಬ್ಲಿಂಕ್ ಆಗ್ತಿದೆ, ಇದು ನೋಡ್ತಾ ಇರ್ಬೋದು ಹಲೋ ಸಬ್ಸ್ಕ್ರೈಬರ್ಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿ. ನೋಡಿ ಇದು ಚೆನ್ನಾಗಿದೆ. ಇದೇ ರೀತಿಯಾಗಿ ನಿಮ್ಮ ಸ್ಟೋರಿನ ಅಟ್ರಾಕ್ಟ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಆನಿಮೇಷನ್ ಅನ್ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇದೇ ರೀತಿಯಾಗಿ ಹೊಸ ಅಪ್ಡೇಟ್ಗಳನ್ನ ನಾನು ನಿಮಗೆ ಕೊಡ್ತಿರ್ತೇನೆ. ನೀವು ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು. ಇವತ್ತಿನ ವಿಡಿಯೋನ ಎಲ್ಲಿಗೆ ಮುಗಿಸುವಂತ ಸಮಯ ಬಂದಿದೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬಾಯ್, ಟೇಕ್ ಕೇರ್.